ಮಂಗಳೂರು ವಿಶ್ವವಿದ್ಯಾನಿಲಯದ ಫಲಿತಾಂಶ ವಿಳಂಬ ಪ್ರಶ್ನಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಏಕೈಕಿ ಪ್ರತಿಭಟನೆ ನಡೆಸಿದ್ದಾರೆ. ವಿವಿ ಸಿಂಡಿಕೇಟ್ ಸಭೆಗೆ ಎಬಿವಿಪಿ ಕಾರ್ಯಕರ್ತರು ನುಗ್ಗಲು ಯತ್ನಿಸಿದ್ದಾರೆ. ಕೊಣಾಜೆಯ ಮಂಗಳೂರು ವಿವಿಯ ಆಡಳಿತ ಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸುಮಾರು 500ರಷ್ಟಿದ್ದ ಎಬಿವಿಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮಂಗಳೂರು ವಿವಿ ಆಡಳಿತ ಸೌಧದ ಆವರಣಕ್ಕೆ ಬಂದಾಗ ಪೊಲೀಸರು ಅವರಿಗೆ ತಡೆಯೊಡ್ಡಿದ್ದಾರೆ. ಈ ವೇಳೆ ಎಬಿವಿಪಿ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ತಳ್ಳಿ ನುಗ್ಗಲು ಯತ್ನಿಸಿದ್ದಾರೆ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಅಷ್ಟೊತ್ತಿಗೆ ವಿವಿ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಪಿಎಲ್ ಧರ್ಮ ಮತ್ತು ಕುಲಪತಿ ಪಿಎಸ್ ಎಡಪಡಿತಾಯ ಆಗಮಿಸಿ ಚರ್ಚಿಸಿದ್ದಾರೆ. ವಿವಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಸತಾಯಿಸ್ತಾ ಇರುವ ವಿವಿ ಕ್ರಮಕ್ಕೆ ಕಾರ್ಯಕರ್ತರು ಖಂಡಿಸಿದ್ದಾರೆ. ಅಂಕಪಟ್ಟಿ ಬಾರದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲಾಗದೆ ಸಮಸ್ಯೆ ಎದುರಿಸುವಂತಾಗಿದೆ ಅಂತ ವಿದ್ಯಾರ್ಥಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಬಿವಿಪಿ ಲೀಡರ್ ಮಣಿಕಂಠ ಅವರು. ಮಣಿಕಂಠ ಅವರು ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಇವತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಪದವಿ ಪರೀಕ್ಷಾ ಫಲಿತಾಂಶ ವಿಳಂಬವಾಗಿರುವಂತದ್ದು. ಎಕ್ಸಾಮ್ ಯಾವಾಗ ಆಗಿದೆ, ಎಷ್ಟು ವಿಳಂಬ ಆಗಿದೆ ಅಂತ ಫಲಿತಾಂಶ ಒಂದು ಕೈ ಸೇರುವಲ್ಲಿ? ಈಗ ಮಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಈಗ NEP ಯ ವಿದ್ಯಾರ್ಥಿಗಳು NEP ಬ್ಯಾಚ್ ಸ್ಟಾರ್ಟ್ ಆದ ನಂತರ ಈಗ ಅವರು ಸೆಕೆಂಡ್ ಇಯರ್ ನಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳದ್ದು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ನ ಎರಡೂ ರಿಸಲ್ಟ್ ಅನ್ನ ಕೊಟ್ಟಿಲ್ಲ. ಒಂದು ನಿಯರ್ಲಿ 1 ವರ್ಷ ಆಗ್ತಾ ಬಂದಿದೆ ಯೂನಿವರ್ಸಿಟಿ ಆ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಕೊಡದೆ. ಈಗ ಆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಸೆಕೆಂಡ್ ಇಯರ್ ಗೆ ಬಂದಿದ್ದಾರೆ. ಅವರಿಗೆ ಹಾಸ್ಟೆಲ್ಗಳಲ್ಲಿ ಗವರ್ಮೆಂಟ್ ಹಾಸ್ಟೆಲ್ಗಳಲ್ಲಿರುವಂತವ್ರು ಅಡ್ಮಿಷನ್ ಮಾಡಿಸ್ಕೊಬೇಕು, ಬಸ್ ಪಾಸಿಗೆ ಅಪ್ಲೈ ಮಾಡಿ ತಗೊಳ್ಬೇಕು, ಸ್ಕಾಲರ್ಶಿಪ್ ತಗೊಳ್ಬೇಕು ಅಂದ್ರೆ ಯಾವ್ದು ರಿಸಲ್ಟ್ ಇಲ್ಲದೆ ಅವರಿಗೆ ಈ ಎಲ್ಲಾ ಸೌಲಭ್ಯಗಳಿಂದ ಅವರು ವಂಚಿತರಾಗ್ತಿದ್ದಾರೆ. 1 ವರ್ಷ ಆದ್ರೂ ಕೂಡ ಬೇರೆ ಬೇರೆ ರೀತಿಯ ರೀಸನ್ ಗಳನ್ನ ಹೇಳ್ಕೊಂಡು ಮಂಗಳೂರು ಯೂನಿವರ್ಸಿಟಿ ರಿಸಲ್ಟ್ ಕೊಡೋದನ್ನ ವಿಳಂಬ ಮಾಡ್ತಾ ಇದೆ. ರಾಜ್ಯದಲ್ಲಿ ಬೇರೆ ಯೂನಿವರ್ಸಿಟಿಗಳನ್ನ ಗಮನಕ್ಕೆ ತಗೊಂಡ್ರೆ ಸುಮಾರು 65ರಿಂದ 70% ಎಲ್ಲ ಯೂನಿವರ್ಸಿಟಿಗಳು ರಿಸಲ್ಟ್ ಗಳನ್ನ ಕೊಟ್ಟಿದ್ದಾರೆ NEP ಯದ್ದು. ಈಗ UUCMS ಪೋರ್ಟಲ್ ಬಂದಿದೆ, ಆ ಪೋರ್ಟಲ್ ಮೂಲಕ ರಿಸಲ್ಟ್ ಅನ್ನ ನೀಡಬೇಕು. ಈ ಯೂನಿವರ್ಸಿಟಿ ಅವರು ಅದ ಪೋರ್ಟಲ್ದೇ ಸಮಸ್ಯೆ ಅಂತ ಹೇಳಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ರಾಜ್ಯದಲ್ಲಿರುವಂತ ಬೇರೆ ಯೂನಿವರ್ಸಿಟಿಗಳು ನಮ್ಮ ರಾಜ್ಯದಲ್ಲಿರೋವು ರಿಸಲ್ಟ್ ಅನ್ನ ಕೊಡ್ತಾ ಇಲ್ಲ, ಮಂಗಳೂರು ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಒಂದು ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡ್ತಿರುವಂತ ವಿಷಯ ಆಗಿದೆ. ಹಾಗಾಗಿ ಬೇರೆ ಬೇರೆ ಯೂನಿವರ್ಸಿಟಿಗಳು ಈ ರೀತಿಯಾದ ಫೆಸಿಲಿಟಿ ಇಲ್ಲ ಅಂತದ್ದು. ಯಾಕಂದ್ರೆ ಮಂಗಳೂರು ಯೂನಿವರ್ಸಿಟಿ ಅಂತ ಬಂದಾಗ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿ ಗುರುತಿಸಿಕೊಂಡಿದೆ. ಬೇರೆ ಸಾಮಾನ್ಯ ಯೂನಿವರ್ಸಿಟಿಗಳು ರಿಸಲ್ಟ್ ಅನ್ನ ಕೊಡ್ತವೆ, ಮಂಗಳೂರು ಯೂನಿವರ್ಸಿಟಿ ರಿಸಲ್ಟ್ ಕೊಡ್ತಿಲ್ಲ ಅನ್ನೋದು ಒಂದು ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಅನ್ಯಾಯ ಅಂತ ಹೇಳಿ ಇವತ್ತು ಎಬಿವಿಪಿ ಪ್ರತಿಭಟನೆಯನ್ನ ಮಾಡಿದೆ. ಈ ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪರೀಕ್ಷಾಂಗ ಕುಲಸಚಿವರು ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ. ಅವರಿಗೆ ಇದನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾನೋ ಏನೋ ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ. ಬಟ್ ನಾವು ಕೇಳುತ್ತಿರುವಂತದ್ದು ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವ ದೃಷ್ಟಿಯಲ್ಲಿ ಯೂನಿವರ್ಸಿಟಿ ಕ್ರಮವನ್ನ ತಗೊಳ್ಬೇಕು, ಕೂಡಲೇ ಫಲಿತಾಂಶವನ್ನ ಬಿಡಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೆ. ಓಕೆ, ಇವತ್ತೊಂದು ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಎಲ್ಲರೂ ಸೇರಿ, ವಿದ್ಯಾರ್ಥಿಗಳು ಎಬಿವಿಪಿ ಎಲ್ಲ ಸೇರಿ. ಈಗ ಏನು ಉತ್ತರ ಬಂದಿದೆ ಅಂದ್ರೆ ವಿವಿಯಿಂದ ಏನು ಉತ್ತರ ಬಂದಿದೆ ಅಂತ? ಈಗ ಯೂನಿವರ್ಸಿಟಿಯಿಂದ 25ನೇ ತಾರೀಕು ಒಳಗಡೆ ಆಗಿ ಏನಿದೆ ಈ NEP ಯ ಫಸ್ಟ್ ಸೆಮಿಸ್ಟರ್ ನ ರಿಸಲ್ಟ್ ನಂತೂ ಅನೌನ್ಸ್ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಪರೀಕ್ಷಾಂಗ ಸಚಿವರು ನಾನು ರಾಜೀನಾಮೆನೆ ಕೊಡ್ತೀನಿ ಅನ್ನೋದ್ ರೀತಿಯಾಗಿ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ರಾಜೀನಾಮೆ ಪತ್ರವನ್ನು ಕೂಡ ಏನು ಕುಲಪತಿಗಳಿಗೆ ಸಲ್ಲಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ನಾವು ಏನ್ ಬೇಡಿಕೆ ಇಡ್ತೇವೆ ಅಂತ ಹೇಳಿದ್ರೆ ಈಗ 25ನೇ ತಾರೀಕು ಒಳಗಡೆ ರಿಸಲ್ಟ್ ಅನ್ನು ಕೊಡ್ತೀವಿ ಅಂದಿದ್ದಾರೆ. ಆ ರಿಸಲ್ಟ್ ಅನ್ನು ಕೊಡ್ಬೇಕು. ಅದ್ರ ಜೊತೆಗೆ 2ನೇ ಸೆಮಿಸ್ಟರ್ ನ ರಿಸಲ್ಟ್ ಅನ್ನು ಕೂಡ ತುರ್ತಾಗಿ ಯೂನಿವರ್ಸಿಟಿ ಅನೌನ್ಸ್ ಮಾಡ್ಬೇಕು ಅನ್ನೋದು ನಾವು ಬೇಡಿಕೆ ಇಡ್ತಾ ಇದೀವಿ. ಓಕೆ, ನೀವೀಗ ಆಲ್ರೆಡಿ ಕುಲಸಚಿವರನ್ನ ಕೂಡ ಭೇಟಿ ಆಗಿರುವಂತದ್ದು, ಏನು ರಿಯಾಕ್ಟ್ ಮಾಡಿದ್ರು ಎಡಪಡಿತಾಯರು ಅಂತ? ಈಗ ಅದೇ ಎಲ್ಲ ಸಿಂಡಿಕೇಟ್ ಸಭೆ ನಡೀತಾ ಇತ್ತು. ಇವತ್ತು ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕಕ್ ಹೋದಂತ ಸಂದರ್ಭದಲ್ಲಿ ಅವರೆಲ್ಲ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಅದೇ ಈಗ ಏನು ರಿಸಲ್ಟ್ ಅನ್ನ ಇನ್ನು 5 ದಿನಗಳಲ್ಲಿ ಅನೌನ್ಸ್ ಮಾಡೋದಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿ ಪರಿಷತ್ನ ಬೇರೆ ಬೇರೆ ವಿದ್ಯಾರ್ಥಿ ನಾಯಕರಿದ್ರು, ಅವರ ಮುಂದೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ವಿದ್ಯಾರ್ಥಿ ಪರಿಷತ್ತಿಗಿದೆ. ಓಕೆ, ಈಗ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯರಾಗಿರುವಂತಹ ಕುಲಸಚಿವರು ಇರುವಾಗ ಯಾಕೆ ಅಂತ ನಮ್ದು ಸ್ಥಳೀಯದ ಒಂದು ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಆಗ್ತಾ ಇಲ್ಲ, ಫಲಿತಾಂಶವನ್ನೊಂದು ಬೇಗ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ?
ಇದೇ ಪ್ರಶ್ನೆಯನ್ನ ವಿದ್ಯಾರ್ಥಿ ಪರಿಷತ್ ಅವ್ರ ಮುಂದೆ ಇಡ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಇರುವಂತ ಯೂನಿವರ್ಸಿಟಿಗಳು ಇದೇ ವಿಷಯವನ್ನ ಎಬಿವಿಪಿ ಇಟ್ಕೊಂಡು ಡೆಲಿಗೇಷನ್ ಹೋಗಿ ಹೈಯರ್ ಎಜುಕೇಶನ್ ಕೌನ್ಸಿಲ್ ನಲ್ಲಿರುವಂತವರನ್ನ ಭೇಟಿಯಾಗಿದ್ದಾರೆ. ಅದ್ರ ಜೊತೆಗೆ ಈಗ ಕಾಲೇಜಸ್ ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ. ಏನ್ ಸಮಸ್ಯೆ ಇದೆ, ಯೂನಿವರ್ಸಿಟಿ ಸಮಸ್ಯೆ ಅಥವಾ ಸರ್ಕಾರದ ಸಮಸ್ಯೆ ಅಂತ ಕೇಳಿದಾಗ ಇಲ್ಲಿ ಎರಡು ರೀತಿಯಾದಂತ ಒಂದು ಬ್ಲೇಮ್ ಗಳನ್ನ ನಾವು ನೋಡ್ತೇವೆ. ಯೂನಿವರ್ಸಿಟಿ ಅವರು ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ, UCMS ಪೋರ್ಟಲ್ ಇಂದ ಆಗ್ತಿಲ್ಲ ಅಂತ. ಆ ಕಡೆ ಕಮಿಷನರ್ ಅನ್ನ ಪ್ರಶ್ನೆ ಮಾಡಿದಾಗ ಇದು ಯೂನಿವರ್ಸಿಟಿಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತ ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಏನ್ ಬೇಡಿಕೆ ಇಡ್ತೇವೆ, ಬೇರೆ ಯೂನಿವರ್ಸಿಟಿಗಳು ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಮಂಗಳೂರು ಯೂನಿವರ್ಸಿಟಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು. ಇವರು ಏನಂದ್ರೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಆ ನಿರ್ಲಕ್ಷ್ಯವನ್ನ ಬಿಟ್ಟು ಕೆಲಸ ಮಾಡಿ ಅನ್ನೋದನ್ನ ವಿದ್ಯಾರ್ಥಿ ಪರಿಷತ್ ಹೇಳುತ್ತೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಲಿ ಅನ್ನುವಂಥದ್ದೇ ನಮ್ದು ಕೂಡ ಆಶಯ ಸರ್. ಥ್ಯಾಂಕ್ ಯು. Thank you.